ನಮಸ್ತೆ ಕರ್ನಾಟಕ. ಮನೆಯವರ ಪ್ರೀತಿ ಮತ್ತು ಕಾಳಜಿಯ ನಡುವೆ ಧ್ಯಾನ ಬೇಗನೆ ಗುಣಮಕ್ಕಳಾಗಿದ್ಲು. ಪ್ರತಿ ಮುಂಜಾನೆ ಸಂಜೆ ಹರ್ಷ ತನ್ನವಳನ್ನು ತಮ್ಮ ಮನೆಯ ಸುತ್ತಲೂ ಇರುವ ಗಾರ್ಡನ್ನಲ್ಲಿ ವಾಕಿಂಗ್ಗೆ ಕರೆದೊಯ್ತಿದ್ದ. ಅಜ್ಜಿ ದೇವರ ಶ್ಲೋಕಗಳನ್ನು, ನೀತಿಕಥೆಗಳನ್ನು ರಸವತ್ತಾಗಿ ವಿವರಿಸ್ತಿದ್ರು. ನಾಗವೇಣಿ ಮತ್ತು ಲಕ್ಷ್ಮಿಯವರು ಅವಳಿಗೆ ಬಯಸುವ ತಿಂಡಿ ತಿನಿಸುಗಳನ್ನು ಮಾಡಿ ತಾವೇ ಕೈಯಾರ ತಿನ್ನಿಸ್ತಿದ್ರು. ಅವಳ ತವರು ಮನೆಯವರು ತಿಂಗಳಿಗೊಮ್ಮೆ ಬಂದು 4-5 ದಿನವಿದ್ದು ಹೋಗ್ತಿದ್ರು. ಗಗನ್ ಮನೆಯವರು ಕೂಡ ಬಂದು ಹೋಗ್ತಿದ್ರು. ಇವೆಲ್ಲದರ ನಡುವೆ 4 ಜೋಡಿಗಳ ಮದುವೆ ಫಿಕ್ಸ್ ಆಯಿತು. 1 ವಾರದ ಅಂತರದಲ್ಲಿ 2 ಜೋಡಿಗಳ ಮುಹೂರ್ತ ಇಟ್ಟುಕೊಟ್ರು ಮನೆಯ ಶಾಸ್ತ್ರಿಗಳು. ಅಷ್ಟರಲ್ಲಿ ಒಂದು ಸುದ್ದಿ ಬಂದು ತಲುಪಿತ್ತು ಮನೆಯವರಿಗೆ. ಕರುಣಾ ಮತ್ತು ಮಾಯಾಳ ಮದುವೆ. ಹರ್ಷನಿಗೆ ಖುಷಿಯಾದರೆ ಅವಳ ಗುಣ ಗೊತ್ತಿದ್ದ ಧ್ಯಾನ, ಗಗನ್, ಧೀಮಂತ್ಗೆ ದೊಡ್ಡ ಶಾಕ್ ಆಗಿತ್ತು. ಅಂದು ಗೆಳೆಯನ ರಿಸೆಪ್ಷನ್ಗೆ 4 ಬಂದಿದ್ರು. ಹರ್ಷ, ಏನಿದು ಮಗ, ನಂಗೊಂದು ಮಾತು ತಿಳಿಸ್ತಿಲ್ಲ ಎಂದು ಕರ್ಣನ ಹೊಟ್ಟೆಗೊಂದು ಏಟ್ಕೊಟ್ರೆ 3 ಅವನ ಮುಖವನ್ನು ಗಾಬರಿಯಿಂದಲೇ ನೋಡ್ತಿದ್ರು. ಅವರಿಗೆ ಕಣ್ಣಲ್ಲೇ ಸಮಾಧಾನಿಸ್ತ. ಮಾಯಾ ಕೂಡ ಸಂತಸದಿಂದ ಇದ್ಲು. ನೋಡೋಕೆ ಹೀರೋ ಥರ ಇರುವ ಮತ್ತು ಆಸ್ತಿ ಅಂತಸ್ತಿನಲ್ಲಿ ಐಶ್ವನಿಗಿಂತ 1 ಕೈ ಹೆಚ್ಚೇ ಇದ್ದ ಕರ್ಣ ಬಂದು ಪ್ರಪೋಸ್ ಮಾಡಿದಾಗ ಯೋಚನೆ ಮಾಡದೆ ಒಪ್ಪಿದ್ಲು. ಅಂದು ತಮ್ಮಿಬ್ಬರ ಮೊದಲ ರಾತ್ರಿ. ಖುಷಿಯಿಂದಲೇ ಹಾಲಿನ ಲೋಟವಿಡಿದು ಬಂದ ಮಾಯಾಳನ್ನು ನೋಡಿದ ಕರ್ಣ, ನೋಡೋಕೆ ಸೌಂದರ್ಯದ ಗಣಿ ಅವಳು, ಆದರೆ ಮನಸ್ಸು ಮಾತ್ರ ಕೊಚ್ಚೆಗಿಂತ ಜಾಸ್ತಿ ಕೊಳಕು. ಅವಳ ಮೇಲೆ ಅವನಿಗೆ ವಿಪರೀತ ಸಿಟ್ಟು ಬಂದಿತ್ತು. ಅವನ ಮುಖ ನೋಡದೆ ಲೋಟವನ್ನು ಅವನ ಕೈಗಿತ್ತಾಗ ಅದನ್ನು ಪಡೆದವ ಟೇಬಲ್ ಮೇಲೆ ಜೋರಾಗಿ ಕುಕ್ಕಿದ. ಅವನು ಮಾಡಿದ ಸದ್ದಿಗೆ ಅವನನ್ನು ತಲೆ ಎತ್ತಿ ನೋಡಿದಳು. ಕೋಪ ತುಂಬಿದ ಅವನ ಮೊಗವನ್ನು ಕಾಣುತ್ತಲೇ ಇಷ್ಟೊತ್ತು ಇದ್ದ ನಾಚಿಕೆ, ಆಸೆ ಎಲ್ಲ ಒಂದೇ ಸಲಕ್ಕೆ ನೆಲಕಚ್ಚಿದಂತಾಯಿತು. ಯಾಕರ್ ಎಂದು ಕೇಳುವ ಮೊದಲೇ ಅವಳು ಅವನಿಂದ ಮಾರು ದೂರ ಹೋಗಿ ಬಿದ್ಲು. ಕೆನ್ನೆ ಮೇಲೆ ಕೈಯಿಟ್ಟು ಏಳಲು ಹೊರಟವಳನ್ನು ತಾನೇ ಅವಳ ಮುಡಿಗೆ ಕೈ ಹಾಕಿ ಎತ್ತಿದ. ಏನೇ ಮಿಸ್ ಮಾಯಾಂಗನೆ, ನಿನ್ನ ನಾನು ಪ್ರೀತಿಸೋದಾ? ಕನಸು ಕಾಣು. ನಿನ್ನ ಮದುವೆ ಆಗಿದ್ದು ನಿನ್ನ ಮೇಲಿದ್ದ ದ್ವೇಷಕ್ಕೆ. ಯಾರೂ ಇಲ್ಲ ಅಂದ್ಕೊಂಡಿದ್ಯಾ ನನ್ನ ತಂಗಿಗೆ, ಹಾಂ ಎಂದವ ಮತ್ತೊಮ್ಮೆ ಅದೇ ಕಪಾಳಕ್ಕೆ ಬಾರಿಸ್ದ. ಮೂಲೆ ಹತ್ತಿರ ಹೋಗಿ ಬಿದ್ದವಳು ಸನಿಹ ಬಂದು, ಇನ್ನು ಮುಂದೆ ಇದೇ ಜಾಗ ನಿಂದು. ನೀನಿಲ್ಲಿ ಆರಾಮವಾಗಿ ಕಾಲ್ಮೇಲೆ ಕಾಲ ಹಾಕ್ಕೊಂಡು ಮಹಾರಾಣಿ ಥರ ಮೆರಿಬೋದು ಅಂತ ಕನಸು ಕಂಡಿದ್ದೆ ಅಲ್ವಾ? ಛೇ ಪಾಪ ಅಲ್ವಾ? ಇಲ್ಲಿ ಕೇಳು, ಇನ್ನು ಮುಂದೆ ನರಕ ಅಂದರೆ ಏನು ಅಂತ ನಾನು ತೋರಿಸ್ತೀನಿ ನಿನಗೆ. ಈ ರೂಮ್ನಿಂದ ನಿನ್ನ ಸಣ್ಣ ಸದ್ದು ಆಚೆ ಹೋಗೋ ಆಗಿಲ್ಲ. ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವಿಬ್ಬರು ಗಂಡ ಹೆಂಡತಿ. ಈ ರೂಮಿಗೆ ಬಂದ ತಕ್ಷಣ ನೀನು ನನಗೆ ಕೆಲಸದವಳು ಮಾತ್ರ. ನಾಳೆಯಿಂದ ನನಗೆ ಏನು ಇಷ್ಟ ಇಲ್ಲ ಎಲ್ಲ ತಿಳ್ಕೊಂಡು ನೀನೇ ಪ್ರತಿಯೊಂದು ಕೆಲಸ ಮಾಡಬೇಕು. ನಮ್ಮ ಮನೇಲಿ ಕೆಲಸದವರಿದ್ದರು, ನೀನೇ ಬಿಡಿಸಿ ಮಾಡಾಕು. ಒಂದು ವೇಳೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ನಿನ್ನ ತಲೆಯಲ್ಲಿ ಇದ್ದರೆ ತೆಗ್ದಾಕು. ಆ ಥರ ಯಾವುದೂ ಆಗಲ್ಲ. ಪ್ರತಿ ಕ್ಷಣ ನೀನು ನಾನು ಕೊಡೋ ಹಿಂಸೆನ ಸಹಿಸ್ಕೊಂಡು ಬಿದ್ದಿರಬೇಕಷ್ಟೇ. ತಗೋ ಚಾಪೆ, ಇದರ ಮೇಲೆ ಮಲ್ಕೋ ನೀನು. ಇಷ್ಟೊತ್ತು ಸುಮ್ಮನಿದ್ದವಳು ಅವನಿಗೆ ಎದುರು ವಾದಿಸಲು ಹೋಗಿ ಮತ್ತೊಮ್ಮೆ ಹೊಡೆಸ್ಕೊಂಡ್ಳು. ಇಲ್ಲಿ ನನ್ನ ಮಾತೇ ಫೈನಲ್. ಹೋಗಿ ಬಿತ್ಕೋ. ಬೆಳಿಗ್ಗೆ 5:15ಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಬೇಕು. ನೀನೇನಾದರೂ ಬಾಲ ಬಿಚ್ಚಿದ್ರೆ ಇಲ್ಲಿ ನೋಡು. ನೀನು ಧ್ಯಾನನ ಕೊಲ್ಲೋಕೆ ಸುಪಾರಿ ಕೊಟ್ಟ ವಿಡಿಯೋ ನನ್ನ ಹತ್ರ ಇದೆ. ಇದನ್ನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಕಿಸ್ತೀನಿ. ಹಾಗೆ ಇನ್ನೊಂದು, ಜಾಸ್ತಿ ತಲೆ ಓಡಿಸ್ಬೇಡ. ಬರೀ ಈ ಫೋನಲ್ಲಿ ಮಾತ್ರ ಇಲ್ಲ, ತುಂಬ ಕಡೆ ಇದನ್ನು ಸೇವ್ ಮಾಡಿಟ್ಟಿದ್ದೀನಿ. ಹೋಗಿ ಮಲ್ಕೋ. ನನಗೆ ನಿದ್ದೆ ಬರ್ತಿದೆ. ನಿನ್ನ ಜೊತೆ ಮಾತಾಡ್ತಾ ಕೂರೋಕೆ ಟೈಮ್ ಇಲ್ಲ ನನಗೆ ಎಂದವ ಎದ್ದು ಹೋಗಿ ಮಂಚದ ಮೇಲೆ ಮೈ ಚೆಲ್ಲಿದ. ಮಾಯಾಳಿಗಂತೂ ಅದನ್ನು ನಂಬೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಕಣ್ಣು ಮುಚ್ಚದೆ ಹಾಗೆಯೇ ಕುಳಿತಳು. ಅಕಸ್ಮಾತ್ ಈ ವಿಡಿಯೋ ಅಪ್ಪ ನೋಡಿದರೆ? ಆ ಕ್ಷಣವೇ ಮೈ ನಡುಗಿತು. ಇವನು ಹೇಳಿದ ಹಾಗೆ ಕೇಳದಿದ್ದರೆ ನನಗೆ ಹಿಂಸೆ ಕೊಡ್ತಾನೆ. ಅದರ ಬದಲು ಅವನು ಹೇಳಿದಂತೆ ಇರೋದು ವಾಸಿ ಎಂದವಳು ಚಾಪೆ ಮೇಲೆ ಮಲಗಿದ್ಲು.
ತುಂಬ ಹೊತ್ತಿನ ನಂತರ ನಿದ್ದೆ ಆವರಿಸಿತು. ಮುಂಜಾನೆ ಅವಳನ್ನು ಎಚ್ಚರಿಸಿದ್ದು ಮಾತ್ರ ನೀರು. ಕಣ್ಬಿಟ್ರೆ ಕೋಪದ ಮುಖ ಹೊತ್ತು ನಿಂತಿದ್ದ ಕರ್ಣನ ಕೈಯಲ್ಲಿ ನೀರಿನ ಜಗ್ಗೆತ್ತು. ಏನೇ ನಿಂಗೆ ನಾನು ಹೇಳಿದ್ದು? ಮರ್ತೋಯ್ತಾ ಹೇಗೆ? ಹೇಳ್ಬೇಗ, ಇಲ್ಲಾಂದ್ರೆ ಎಂದವ ಕೈ ಎತ್ತಿದ ಅಷ್ಟೇ. ಹುಡುಗಿ ತಣ್ಣಗೆ ಬಾತ್ರೂಮ್ ಹೊಕ್ಕಳು, ಮರು ಮಾತಾಡದೆ. ಅವಳಿಗೆ ಪ್ರತಿದಿನ ಒಂದಲ್ಲ ಒಂದು ಕೆಲಸದಲ್ಲಿ ತಪ್ಪು ಹುಡುಕಿ ನಿಂದಿಸ್ತಿದ್ದ. ಹೊಡೆಯೋದು ದೊಡ್ಡದಲ್ಲ, ಆದರೆ ಫಿಸಿಕಲ್ ಪೇನ್ಗಿಂತ ಮೆಂಟಲಿ ಕೊಡೋ ಟಾರ್ಚರ್ ಸರಿ ಎನಿಸಿ ಚುಚ್ಚು ಮಾತುಗಳನ್ನಾಡ್ತಿದ್ದ. ಅವಳ ಲೈಫ್ ಮಾತ್ರ ಕಣ್ಣೀರೇ ತನ್ನ ಆಸ್ತಿ ಎಂಬಂತಾಗಿತ್ತು. ಮದುವೆಗೆ ಬೇಕಾದಂತೆ ಮನೆಯನ್ನು ಅಲಂಕರಿಸಿದರು ರಾಜೇಂದ್ರರು. ಅವರೊಬ್ಬರಿಗೆ ಕಷ್ಟವಾಗುತ್ತೆ ಎಂದು ಹರ್ಷ ಆಗಾಗ ಕೆಲಸಕ್ಕೆ ಕೈ ಹಾಕಿದರೆ ಧೀಮಂತ್ ಇಬ್ಬರನ್ನು ಕಳುಹಿಸಿ ಮ್ಯಾರೇಜ್ ಕಾಂಟ್ರಾಕ್ಟರ್ಗೆ ಕೊಟ್ಟುಬಿಟ್ಟ. ಮದುವೆ ದಿನ ಹತ್ತಿರವಾದಂತೆ ತನ್ನ ತಂಗಿ ಮತ್ತು ಗೆಳತಿಯನ್ನು ಸರಿಯಾಗಿಯೇ ಗೋಳು ಹಿಡ್ಕೊಳ್ತಿದ್ಲು ಧ್ಯಾನ. ಅವಳಿಗೆ 6 ತಿಂಗಳು ತುಂಬಿದ್ದವು. ಮನೆಯವರ ಆರೈಕೆಯಲ್ಲಿ ತುಸು ಹೆಚ್ಚೆ ದಪ್ಪವಾಗಿದ್ಲು. ಅವಳನ್ನು ಹಾಗೆ ನೋಡದೆ ಹರ್ಷನ ಕಣ್ಣಿಗೆ ಹಬ್ಬ. ಅವಳ ಮೇಲೆ ಪ್ರೀತಿ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು. ಹರ್ಷನ ಸುಪರ್ದಿಗೆ ಅವಳನ್ನು ಒಪ್ಪಿಸಿ ಮನೆಯವರೇ ಅವರಿಬ್ಬರಿಗೂ ಮದುವೆ ಜವಳಿ ಕೊಂಡ್ರು. ಅವಳು ಏನಾದರೂ ಕೆಲಸ ಮಾಡಲು ಹೋದರೆ ಧೀಮಂತ್ ಕಣ್ಣು ಬಿಟ್ಟ ತಕ್ಷಣ ರೂಮ್ ಸೇರ್ತಿದ್ಲು. ಸಂಬಂಧದಲ್ಲಿ ಅವಳು ನಾದಿನಿಯಾದರೂ ಅವಳನ್ನು ಅವ ಕಾಣೋದು ತನ್ನ ತಂಗಿಯಂತೆ. ಹರ್ಷ ಎಷ್ಟು ಹೇಳಿದರೂ ಕೇಳದೆ ಕೆಲಸ ಮಾಡಲು ಹೋಗಿ ತನ್ನ ಅಣ್ಣ ನೋಡುತ್ತಲೇ ರೂಮ್ ಹೊಕ್ಕವಳನ್ನು ಕಂಡು ರೇಗಿಸಿ ಅವಳಿಂದ ಹುಸಿ ಪೆಟ್ಟುಗಳನ್ನು ಪಡೆದು ಅದಕ್ಕೆ ಪ್ರತಿಯಾಗಿ ತಾನು ಅವಳಿಗೆ ಮುತ್ತಿನ ಮಳೆಯನ್ನೇ ಹರಿಸ್ತಿದ್ದ. ಧೀಮಂತ್ ಮತ್ತು ಧಾತ್ರಿ, ಗಗನ್ ಮತ್ತು ಧನ್ಯ ಜೋಡಿಗಳ ಮದುವೆ ಅಂದು ಅದ್ಧೂರಿಯಾಗಿ ಹರ್ಷನ ಮನೆಯಲ್ಲಿ ನಡೆದಿತ್ತು. ಅದು ಧ್ಯಾನಾಳ ಆಸೆಯಂತೆ. ಗೆಳತಿ ಮತ್ತು ತಂಗಿಯರ ಮದುವೆಯಲ್ಲಿ ಜಾಸ್ತಿ ನಡೆದಾಡಲು ಆಗದೆ ಸಪ್ಪೆ ಮುಖ ಮಾಡಿ ಕುಳಿತವಳನ್ನು ಕಂಡ ಹರ್ಷ ಅವಳ ಕೈ ಹಿಡಿದು ಕೆಲವು ಸಣ್ಣ ಪುಟ್ಟ ಕೆಲಸ ಮಾಡಿಸ್ದ. ತಾನು ಮಾತಾಡ್ತಿದ್ರು ತನ್ನನ್ನು ಅರ್ಥ ಮಾಡಿಕೊಳ್ಳುವ ಗಂಡಿನ ಕಡೆ ಮೆಚ್ಚುಗೆಯ ನೋಟ ಹರಿಸಿದ್ಲು. ಮತ್ತೊಂದು ವಾರಕ್ಕೆ ಆ ಮನೆ ಮತ್ತೆರಡು ಜೋಡಿಯ ವಿವಾಹಕ್ಕೆ ಸಜ್ಜಾಗಿತ್ತು. ಧೀರಜ್ ಮತ್ತು ನವ್ಯ, ನಿಖಿಲ್ ಮತ್ತು ಹರಿಣಿ ಮದುವೆಯನ್ನು ಅಷ್ಟೇ ಸಂಭ್ರಮದಿಂದ ಮಾಡಿದ್ರು ರಾಜೇಂದ್ರರು. 4 ಜೋಡಿಗಳಿಗೆ 2 ವಾರಕ್ಕೆ ಹನಿಮೂನ್ ಟ್ರಿಪ್ ಹೋಗಲು ಕರ್ಣ ವ್ಯವಸ್ಥೆ ಮಾಡಿ ಸರ್ಪ್ರೈಸ್ ಗಿಫ್ಟ್ ಕೊಟ್ಟ. ಧೀಮಂತ್ ಮಾತ್ರ ಹೋಗಿ 4 ದಿನದಲ್ಲಿ ವಾಪಸ್ಸಾಗಿದ್ದ. ಕಾರಣ ಕೇಳಿದ್ರೆ ಏನೇನೋ ಹೇಳಿ ತಪ್ಪಿಸ್ಕೊಂಡ. ಕರ್ಣ ತನ್ನ ತಂದೆಯ ಒತ್ತಾಯಕ್ಕೆ 2 ದಿನದ ಮಟ್ಟಿಗೆ ಹೊರಟಿದ್ದರಿಂದ ಹರ್ಷನಿಗೆ ಕಂಪನಿ ಜವಾಬ್ದಾರಿ ನೋಡಿಕೊಳ್ಳಲು ಹೇಳಿದ. ಧ್ಯಾನಾಗೂ ಕೂಡ ಅಲ್ಲಿರುವ ತಮ್ಮ ಮನೆಗೆ ಹೋಗಲು ಮನಸ್ಸಾಗಿ ಅವನೊಂದಿಗೆ ತಾನೂ ಹೊರಟ್ಲು. 2 ದಿನವಾಗಿದ್ದರಿಂದ ಮನೆಯವರು ಕೂಡ ಬೇಡ ಅಂದೇ ಸುಮ್ಮನಾದರು. ಕರ್ಣ ಮಾಯಾ ಇಬ್ಬರು ತಾವು ಹೋಗಿದ್ದ ಸ್ಥಳದಿಂದ ಊರಿಗೆ ಬರ್ತಿದ್ರು. ಕರ್ಣ ಒಂದು ನಿರ್ಜನ ರಸ್ತೆಯಲ್ಲಿ ಕಾರ್ ನಿಲ್ಲಿಸಿ ಅವಳಿಗೆ ಇಳಿಯಲು ಹೇಳಿದ. ಅವನ ಮಾತು ಕೆಲವೊಮ್ಮೆ ಕೇಳ್ತಿದ್ರೆ ಹೊಡೆತ ತಿಂದು ಭಯ ಬೀಳುವವಳು ಈಗ ಏನೂ ಮಾತಾಡದೆ ಕೆಳಗಿಳಿದ್ಲು. ನಿಂಗೆ ಹಣ, ಆಸ್ತಿ, ಅಂತಸ್ತು ಅಂತ ತುಂಬ ಕೊಬ್ಬಲ್ವಾ? ಈಗ ನಿನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು. ನಿನ್ನ ಆ ಹಣ ಅನ್ನೋದು ಬಂದು ಕಾಪಾಡಿದರೆ ನೀನು ಹೇಳಿದ ಹಾಗೆ ನಾನು ಕೇಳ್ತೀನಿ. ಅದು ಹೇಗೆ ಮನೆಗೆ ಬರ್ತೀಯೋ ನಿಂಗೆ ಬಿಟ್ಟದ್ದು ಎಂದು ಕಾರು ಚಲಾಯಿಸಿ ಹೊರಟೇ ಹೋದ. ಅವಳ ಪಾಲಿಗೆ ಈಗ ಉಳಿದಿದ್ದು ಅಳುವೊಂದೇ. ಅಷ್ಟರಲ್ಲಿ ಆ ರಾತ್ರಿಯ ಸಮಯಕ್ಕೆ ಕುಡಿದು ಬಂದ 3 ಗಂಡಸರಿಗೆ ಅಮಲು ಏರಿದ ಕಣ್ಗಳಿಗೆ ಈಕೆ ಮತ್ತಷ್ಟು ಸುಂದರಿಯಾಗಿ ಕಂಡ್ಳು. ಅವ್ಯಚ್ಛವಾಗಿ ಮಾತಾಡುತ್ತಾ ಇನ್ನೇನು ಅವಳನ್ನು ಮುಟ್ಟಬೇಕು. ಆ ಕ್ಷಣವೇ ಹಿಂದಿನಿಂದ ಬಂದ ಕೈಯೊಂದು ಅವನ ಕೈ
ಮುರಿದಿತ್ತು. ಅವರು ಮಾತಾಡೋದು ಕೇಳಿ ಓಡಿ ಹೋಗಿ ತಪ್ಪಿಸಿಕೊಳ್ಳಲು ನೋಡಿದವಳು ಅಲ್ಲೇ ಇದ್ದ ಕಲ್ಲಿಗೆ ಎಡವಿ ಬಿದ್ಲು. ಅವರು ಸರಿಯಾಗಿ ಸಿಕ್ಕಿಹಾಕೊಂಡ್ಳು ಎಂದು ಅವಳ ಮೇಲೆರಗಲು ಬಂದಿದ್ರು. ಅವರ ಕಿರುಚಾಟಕ್ಕೆ ತಲೆ ಎತ್ತಿ ನೋಡಿದವಳಿಗೆ ಕಂಡದ್ದು ಮನಸ್ಸು ಬಂದಂತೆ ಥಳಿಸುತ್ತಿರುವ ಹರ್ಷ. ಅವರೆಲ್ಲ ಮತ್ತೆ ಮೇಲೆಳೆದಂತೆ ಹೊಡೆದು ಅವಳ ಹತ್ತಿರ ಬಂದವ ತನ್ನ ಜಾಕೆಟ್ ತೆಗೆದುಕೊಟ್ಟು ಹಾಕಿಕೊಳ್ಳಲು ಹೇಳ್ದ. ತನ್ನೊಂದಿಗೆ ಅವಳನ್ನು ಮನೆಗೆ ಕರೆದುಕೊಂಡು ಬಂದ. ಅವನ ಬರುವಿಕೆಗಾಗಿ ಕಾಯ್ತಿದ್ದ ಧ್ಯಾನ ಬೈಕ್ ಸದ್ದಿಗೆ ಹೊರ ಬಂದ್ಲು. ಅಮ್ಮು, ಇವಳಿಗೆ ನಿನ್ನದೇ ಒಂದು ಜೊತೆ ಬಟ್ಟೆ ಕೊಡು ಅಷ್ಟೇ ಅವನು ಹೇಳಿದ್ದು. ಅವಳು ಮಾಯಾಳ ಸ್ಥಿತಿ ಅರಿತವಳಂತೆ ಹೆಚ್ಚೇನು ಪ್ರಶ್ನೆ ಕೇಳದೆ ಸ್ನಾನ ಮಾಡಲು ಹೇಳಿ ಬಟ್ಟೆ ಕೊಟ್ಲು. ಅವಳು ಸ್ನಾನ ಮುಗಿಸಿದ ಮೇಲೆ ತಾನೇ ಕೈಯಾರೆ ಊಟ ಮಾಡಿಸಿ ಅವಳು ಮಲಗುವವರೆಗೂ ಇದ್ದು ಹೊರಬಂದ್ಲು. ಹರ್ಷ ನಡೆದದ್ದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ. ಮುಂಜಾನೆ ಎದ್ದವಳಿಗೆ ತಾನು ಎಲ್ಲಿರುವೆ ಎಂದು ಅರಿಯಲು ಸ್ವಲ್ಪ ಸಮಯ ಹಿಡಿತು. ಕರ್ಣನ ಎದೆ ಮೇಲೆ ಮಲಗಿದ್ಲು. ಮತ್ತೇನಾದರೂ ಅವನು ಹೊಡೆದ್ಬಿಟ್ರೆ ಎನ್ನುವುದು ನೆನಪಾಗುತ್ತಲೇ ನಡುಗುತ್ತಾ ಅವನಿಂದ ಸರಿಯಲು ನೋಡಿದ್ಲು. ಆದರೆ ತನ್ನ ಹಿಡಿತ ಬಿಗಿ ಮಾಡಿ ಕಂಡ್ಬಿಟ್ಟ. ಅವನು ಐ ಆಮ್ ಸಾರಿ ಅಂದಾಗ, ಇಲ್ಲ, ನೀವು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ನಂಗೆ ಗೊತ್ತು, ಒಂದು ವೇಳೆ ಹರ್ಷ ಬರದೇ ಇದ್ದಿದ್ರೆ ನೀವೇ ಬಂದು ನನ್ನ ಕಾಪಾಡ್ತಿದ್ರಿ ಅಂತ. ನಿಜ, ನೀವು ಹೇಳಿದ್ದು ಯಾವ ಆಸ್ತಿ ಅಂತಸ್ತು ನಮ್ಮನ್ನು ಕಾಪಾಡಲ್ಲ. ನಾವು ಮಾಡಿದ ಒಳ್ಳೆಯ ಕೆಲಸಗಳು ಮಾತ್ರ ನಮ್ಮನ್ನು ಕಾಯೋದು. ಇನ್ಯಾವತ್ತೂ ಅವರಿಗೆ ನೋವು ಕೊಡಲ್ಲ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರೂ ಹರ್ಷ ನನ್ನ ಸೇವ್ ಮಾಡಿದರೆ ತನ್ನ ಜೀವ ತೆಗೆಯೋಕೆ ಹೊರಟವಳನ್ನು ತನ್ನ ಮಗುವನಂತೆ ಜೋಪಾನ ಮಾಡಿದವಳ ಹತ್ತಿರ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಎನ್ನುತ್ತಾ ಎದ್ದವಳನ್ನು, ಯಾರನ್ನ ಕ್ಷಮೆ ಕೇಳೋದು ಬೇಡ, ನಿನ್ನ ತಪ್ಪು ನಿಂಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ಎಂದರು. ಆಗ ತಾನೇ ಒಳಬಂದ ಹರ್ಷ ಮತ್ತು ಧ್ಯಾನ. ರಾತ್ರಿ ಅವಳು ಅವರಿಬ್ಬರು ಮಲಗಿದ ಮೇಲೆ ಅವರ ಕಾಲ ಬಳಿ ಕುಳಿತು ಕ್ಷಮೆ ಕೇಳಿದ್ದನ್ನು ನೋಡಿದ್ದ. ಅಡುಗೆ ಮನೆಯಲ್ಲಿ ನೀರು ಕುಡಿಯಲು ಎದ್ದು ಹೋಗಿದ್ದ ಕರ್ಣ, ಅವನು ಅವಳು ಮಲಗಿದ ಸ್ವಲ್ಪ ಹೊತ್ತಿಗೆ ಬಂದಿದ್ದ. ಹರ್ಷನಲ್ಲಿ ಒಂದೆರಡು ಏಟು ಸಿಕ್ಕವು ಅವನು ಮಾಡಿದ ಕಾಯಕಕ್ಕೆ. ಆದರೂ ಅದನ್ನು ತಲೆಕೆಡಿಸ್ಕೊಳ್ಳದೆ ರಾತ್ರಿ ಅವಳ ಪಕ್ಕ ಹೋಗಿ ಮಲಗಿದಾಗಲೂ ಅವಳು ಬಡಬಡಾಯಿಸ್ತಿದ್ಲು, ಐ ಆಮ್ ಸಾರಿ ಹರ್ಷ, ಧ್ಯಾನ ಅಂತ. ಆಗಲೇ ಅವನಿಗೆ ಗೊತ್ತಾಯಿತು ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಅಂತ. ಅವರೊಂದಿಗೆ ಇದ್ದು ತಿಂಡಿ ಮುಗಿಸಿ ಕರ್ಣ ಮಾಯ ತಮ್ಮ ಮನೆಗೆ ಹೋದರೆ ಹರ್ಷ ತನ್ನ ಅಮ್ಮುವನ್ನು ಕರೆದುಕೊಂಡು ಊರಿಗೆ ಬಂದ. ಎಂಟು ತಿಂಗಳ ಸೀಮಂತ ಕಾರ್ಯ ಮಾಡಿದ ಧ್ಯಾನ ಮನೆಯವರು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದಾಗ ಹರ್ಷ ಮತ್ತು ಧೀಮಂತ್ ಇಬ್ಬರು ಅವಳನ್ನು ಕಳಿಸಲು ಒಪ್ಪಲಿಲ್ಲ. ಹರ್ಷನ ನಡೆ ಸರಿ ಅನಿಸಿದ್ರು ಧೀಮಂತ್ ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ನೋ ಸಂದೇಹ ಧಾತ್ರಿಯನ್ನ ಕಾಡಿತ್ತು. ನಮ್ಮ ಮನೆಯಲ್ಲೇ ಇರಲಿ, ನಾನು ಮತ್ತು ದರು ಇಬ್ಬರು ಡಾಕ್ಟರ್, ಏನಾದರೂ ಸಮಸ್ಯೆ ಆದರೆ ನಾವೇ ಇಲ್ಲೇ ಇರ್ತೀವಿ, ಈಗ ಅವಳನ್ನು ಕಳಿಸಲ್ಲ ಎಂದ ಖಡಾಖಂಡಿತವಾಗಿ. ಅವರು ಅವನು ಹೇಳಿದ್ದಕ್ಕೆ ಸರಿಯೆಂದು ಸುಮ್ಮನಾದರು. ಧರು ಧೀಮಂತ್ ರೂಮ್ಗೆ ಬಂದ ತಕ್ಷಣ ಕೇಳಿದ್ಲು, ಯಾಕೆ ಇತ್ತೀಚೆಗೆ ಸರ್ ನಮ್ಮ ಹುಡುಗಿನ ಜಾಸ್ತಿ ಕೇರ್ ಮಾಡ್ತಿದ್ದಾರೆ, ಏನು ಸಮಾಚಾರ? ಯಾಕಮ್ಮ, ನನ್ನ ಮೇಲೆ ಡೌಟಾ? ಛೇ, ಏನಂತ ಮಾತಾಡ್ತೀರಾ ಸರ್, ನಾನು ಅನುಮಾನ ಪಡ್ತಾ ಇಲ್ಲ, ನೀವು ಅವಳಿಗೆ ಅತಿಯಾಗಿ ಕೇರ್ ಮಾಡೋದು ನೋಡಿ ಹಾಗೆ ಕೇಳಿದ್ದು. ಐ ಆಮ್ ಸಾರಿ. ಇಟ್ಸ್ ಓಕೆ ಧರು,
ನನಗೂ ಒಬ್ಬನೇ ಆ ನೋವು ನುಂಗಿ ಸಾಕಾಗಿದೆ. ನಿನ್ನ ಹತ್ರ ಹೇಳಿದ ಮೇಲೆ ನನಗೂ ಸಮಾಧಾನ ಸಿಗ್ಬೋದು. ಇರು ಒಂದು ನಿಮಿಷ ಎಂದವ ತಾನು ಇಟ್ಕೊಂಡಿದ್ದ ಅವಳ ಸ್ಕ್ಯಾನಿಂಗ್ ರಿಪೋರ್ಟ್ ತಂದು ಕೊಟ್ಟ. ಈ ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.